ಯಾವ ರೀತಿಯ ಚಿಕಿತ್ಸೆಗಳನ್ನೆಲ್ಲ ಮಾಡಬಹುದು ಸರ್ ಕರ್ಕೊಂಡು ಚಿಕಿತ್ಸೆ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಪೇಷಂಟ್ ರೆಫರ್ ಆದವರಿಗೆ ಮೈಲ್ಡ್ ಟೈಪ್ ಸಿಂಪ್ಟಮ್ಸ್ ಇದ್ರೆ OP ಬೇಸ್ಡ್ ಟ್ರೀಟ್ಮೆಂಟ್ ಅಂದ್ರೆ ಕ್ಲಿನಿಕ್ಗೆ ಬಂದು ಹೋಗಿ ಆ ತರ ಟ್ರೀಟ್ಮೆಂಟ್ ಮಾಡ್ತೇವೆ. ಅಲ್ಲೇ ಅವರಿಗೆ ಬೇಕಾದ ಕೌನ್ಸೆಲಿಂಗ್ ಅನ್ನೆಲ್ಲ ಕೊಟ್ಟು ಮನೆಯಲ್ಲಿ ಈಗ ಸೋಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲ ಸಜೆಷನ್ಸ್ ಎಲ್ಲ ಕೊಟ್ಟು ಮತ್ತೆ ಅವರಿಗೆ ಕಳಿಸ್ತೇವೆ. ಮತ್ತೆ ಅವರಿಗೆ ಕೌನ್ಸೆಲಿಂಗಿಗೆ ಬರ್ಲಿಕ್ಕೆ ಹೇಳಿ ಸರಿ ಮಾಡ್ತೇವೆ. ಈಗ ಸಿವಿಯರ್ ಡಿಪೆಂಡೆನ್ಸ್ ಇದ್ದವರು ಇದ್ದಾರೆ, ಸ್ಕೂಲ್ಗೆ ಹೋಗುದಿಲ್ಲ ಮಗು ಅಂತ ಹೇಳಿ ಆ ತರ ರೆಫರಲ್ ಕೇಸಸ್ ಬರ್ತದೆ. ಒಂದ್ ತಿಂಗಳಿಂದ ಮಗು ಶಾಲೆಗೆ ಹೋಗುದಿಲ್ಲ, ರೂಮಲ್ಲೇ ಲಾಕ್ ಹಾಕಿ ಕೂತಿದ್ದಾನೆ. ಒಂದ್ ಕೆಲವು ತಿಂಗಳಿಂದ ಒಂದು ಮಗುವಿಗೆ ಆಲ್ಮೋಸ್ಟ್ ಸೈಕೋಟಿಕ್, ಕಿವಿಯಲ್ಲೆಲ್ಲ ಯಾರ್ಯಾರೋ ಮಾತಾಡಿದಾಗೆ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಗಿತ್ತು. 4 ದಿನದಿಂದ ರೂಮ್ ಅಲ್ಲಿ ಲಾಕ್ ಹಾಕಿ ಕೂತು ರೂಮ್ ನ ಕಿಟಕಿಯಿಂದ ಊಟ ಕೊಡ್ತಾ ಇದ್ರು. ಅಲ್ಲ ಸಿಜೋಫ್ರೀನಿಯಾ ಅಂತ ಹೇಳೋದಕ್ಕಿಂತಲೂ ಫೋನ್ ನ ಮೇಲೆ ಡಿಪೆಂಡೆನ್ಸ್ ಆಗಿ ಸೈಕೋಟಿಕ್ ಡೆವಲಪ್ ಆಗಿದೆ. ಮತ್ತೆ ಡೋರ್ ಹೊಡೆದು ಮಗುನ ಕರ್ಕೊಂಡು ಬಂದ್ರು ಟ್ರೀಟ್ಮೆಂಟ್ಗೆ. ಸೊ ಈ ಟೈಪಿನ ಲೆವೆಲಿನ ಸಿಂಪ್ಟಮ್ಸ್ ಈಗ ಕಾಣ್ಬೋದು, ಆವಾಗ ಅಡ್ಮಿಷನ್ ಬೇಕಾಗ್ತದೆ. ಈಗ ಬೇಸಿಕಲಿ ಅಡಿಕ್ಷನ್ ಆದ ಕಾರಣ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ ಚೇಂಜಸ್ ಆಗಿ ಈ ರಿವಾರ್ಡ್ ಪಾತ್ರೆ ಅವರದ್ದು ಈ ಸೋಷಿಯಲ್ ಮೀಡಿಯಾದ ಮೇಲೆ ಲಿಂಕ್ ಆಗಿರ್ತದೆ. ಸೊ ಅವರಿಗೆ ಲೈಫಲ್ಲಿ ಏನೇ ಖುಷಿ ಇದ್ರೂ ಆ ರಿವಾರ್ಡ್ ಪಾತ್ವೆಯಿಂದ ಈ ಸೋಷಿಯಲ್ ಮೀಡಿಯಾದ ಮೂಲಕವೇ ಸಿಕ್ಕುದು, ಬೇರೆ ಯಾವುದೋ ಅವರಿಗೆ ಲೈಫಲ್ಲಿ ಖುಷಿ ಅನಿಸುವುದಿಲ್ಲ. ಸೊ ಅಂತವರಿಗೆ ನಾವು ಅಡ್ಮಿಷನ್ ಮಾಡಿ ಅವರಿಗೆ ಆ ಸೋಷಿಯಲ್ ಮೀಡಿಯಾ ದೂರ ಮಾಡಿ ಬೇಕಾದ ಮೆಡಿಸಿನ್ಸ್ ಕೊಡ್ತೇವೆ. ಸೊ ಆವಾಗ ಅವರಿಗೆ ಡಿಪ್ರೆಷನ್ ಆದ್ರೆ, ಇರಿಟೇಷನ್ ಆದ್ರೆ, ಕೋಪ ಆದ್ರೆ ಇದಕ್ಕೆಲ್ಲದಕ್ಕೆ ಮೆಡಿಸಿನ್ಸ್ ಉಂಟು. ಸೊ ಕಾಮ್ ಆಗಿ ಕಂಫರ್ಟೇಬಲ್ ಆಗಿ ಆ ಒಂದು 1 ಮಂತ್ ಅಲ್ಲಿ ಬಿಡ್ಬಹುದು. ಸೊ ಆ ಟೈಮಲ್ಲಿ ಬ್ರೈನ್ ಏನಾಗ್ತದೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರುವ ಕಾರಣ ಆ ನರ್ವ್ಸ್ ಎಲ್ಲ ಅದು ಇಲ್ಲದೆ ಇರ್ಲಿಕ್ಕೆ ಅಡಾಪ್ಟೇಷನ್ ಚೇಂಜಸ್ ಆಗ್ತದೆ. ಕೆಮಿಕಲ್ ಚೇಂಜಸ್ ಬ್ರೈನ್ ಅಲ್ಲಿ ಏನಾಗಿರ್ತದೆ ಅದೆಲ್ಲ ಒಂದು 1 ಮಂತ್ ಟೈಮ್ ಅಲ್ಲಿ ರಿವರ್ಸ್ ಆದ ಕಾರಣ ಅವರಿಗೆ ಅದನ್ನ ಪುನಃ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಅವರ ಲೈಫ್ ಅವರ ಕಂಟ್ರೋಲ್ ಅಲ್ಲಿ ಬರ್ತದೆ. ಆ ಟೈಮಲ್ಲಿ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಒಂದು ಎಮೋಷನ್ ರೆಗ್ಯುಲೇಷನ್ ಅನ್ನ ಹೇಳ್ಕೊಡ್ತೇವೆ, ಹೇಗೆ ಭಾವನೆಗಳನ್ನ ಕಂಟ್ರೋಲ್ ಮಾಡುದು ಅಂತ. ಸೋಷಿಯಲ್ ಸ್ಕಿಲ್ಸ್ ಹೇಳಿಕೊಡ್ತೇವೆ, ಫ್ರೆಂಡ್ಸ್ ಮಾಡೋದು ಹೇಗೆ ಅನ್ನೋದರ ಕಡೆ ಗಮನ ಕೊಡ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಕಡೆ ಗಮನ ಕೊಡ್ಬೋದು, ಮತ್ತೆ ಅವರ ಪಿಯರ್ಸ್ ಫ್ಯಾಮಿಲಿಯಲ್ಲಿ ಕೆಲವೊಂದ್ಸಲ ಕಾನ್ಫ್ಲಿಕ್ಟ್ಸ್ ಎಲ್ಲ ಇರ್ತದೆ ಅದನ್ನು ಗಮನ ಕೊಡ್ತೇವೆ. ಮತ್ತೆ ಕೆಲವೊಂದ್ಸಲ ಈ ಅಡಿಕ್ಷನ್ ಆಗುವವರಲ್ಲಿ ಅದರ ಜೊತೆ ಬೇರೆ ಮಾನಸಿಕ ಕಾಯಿಲೆ, ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಈ ತರ ಕೆಲವು ಮನಸ್ಸಿನ ಕಾಯಿಲೆಗಳಿರ್ತದೆ, ಸೋಷಿಯಲ್ ಇದು ಪ್ರಾಬ್ಲಮ್ಸ್ ಇರ್ತದೆ. ಇನ್ನು ಕೆಲವರಿಗೆ ಲರ್ನಿಂಗ್ ಡಿಸೇಬಿಲಿಟಿ ಇರ್ತದೆ. ಮಕ್ಕಳು ಹೇಗೆ ಅಂದ್ರೆ ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಖುಷಿ ಅನುಭವಿಸ್ಲಿಕ್ಕೆ ಹೋಗಿರ್ತಾರೆ. ಸೊ ಅಂತವರಿಗೆ ನಾವು ಲರ್ನಿಂಗ್ ಪ್ರಾಬ್ಲಮ್ಸ್ ಕಡೆಯೂ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರನ್ನು ವಾಪಸ್ ಅವರ ನಾರ್ಮಲ್ ಲೈಫಿಗೆ ತಂದಿಡ್ತೇವೆ. ಈ ಸೋಷಿಯಲ್ ಮೀಡಿಯಾವನ್ನ ದೂರ ಮಾಡ್ತೇವೆ. ಮತ್ತೆ ಫ್ಯಾಮಿಲಿಗೂ ನಾವು ಎಜುಕೇಶನ್ ಕೊಡಬೇಕು. ಮತ್ತೆ ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂತ, ಮಕ್ಕಳಿಗೆ ಏನಂದ್ರೆ ಕಂಟಿನ್ಯೂಸ್ ಆಗಿ ಇದೊಂದೇ ನನ್ಗೆ ಬದುಕಲಿಕ್ಕಿರುವ ದಾರಿ ಅಂತ ಜೀವಜಲ ಅಂತ ಹೇಳುವಾಗೆ ಬದುಕ್ತಿರ್ತಾರೆ. ಸೊ ಅವರಿಗೆ ಅದನ್ನು ಇದಲ್ಲದೆ ಲೈಫಲ್ಲಿ ಇದೊಂದು ಆಲ್ಟರ್ನೇಟಿವ್ ಮಾತ್ರ, ಸೈಡ್ ಒಂದು ಇದು ಮಾತ್ರ, ಲೈಫಲ್ಲಿ ಬೇರೆ ಇಂಪಾರ್ಟೆಂಟ್ ಥಿಂಗ್ಸ್ ನೀನ್ ಮಾಡ್ಲಿಕ್ಕೆ ಉಂಟು ಅನ್ನೋದ್ರ ಕಡೆ ಎಲ್ಲ ಒಂದು ಎಜುಕೇಶನ್ ಕೊಟ್ಟು ಅವರನ್ನ ವಾಪಸ್ ನಾರ್ಮಲ್ ದಾರಿಗೆ ತರಬಹುದು. ಅಂದ್ರೆ ಅದಕ್ಕಾಗಿ ಈಗ ಏನಾದ್ರು ಸಹಾಯವಾಣಿ ಆ ರೀತಿ ಏನಾದ್ರು ಇರುತ್ತಾ ಅಥವಾ ಆಸ್ಪತ್ರೆಗೆ ಬರ್ಬೇಕಾ? ಆಸ್ಪತ್ರೆಗೆ ಬರ್ಬೇಕಾಗ್ತದೆ. ಯೂಶುವಲಿ ಸ್ಕೂಲಿಂದ ರೆಫರಲ್ ಆಗುವಂತದ್ದು. ನಮ್ಗೆ ಬರುವಂತದ್ದಂದ್ರೆ ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರೋದಿಲ್ಲ, ಅವಾಗ ಒಂದು ಟೀಚರ್ಸ್ ಕಳಿಸ್ತಾರೆ ಅಥವಾ ಯಾರಾದ್ರೂ ಫ್ಯಾಮಿಲಿ ಪೇರೆಂಟ್ಸೇ ಕೆಲವೊಂದ್ಸಲ ಕರ್ಕೊಂಡು ಬರ್ತಾರೆ. ಅಂದ್ರೆ ಅವರಿಗೆ ತಿಳಿತದ ಇದೇನೋ ಪ್ರಾಬ್ಲಮ್ ಆಗಿದೆ. ಯೂಶುವಲಿ ಟೀಚರ್ಸೇ ಸಜೆಸ್ಟ್ ಮಾಡ್ತಾರೆ, ನಿಮ್ಮ ಮಗು 1 ತಿಂಗಳಿಂದ ಬರ್ತಾ ಇಲ್ಲ, ನಿಮ್ಗೆ ಏನೋ ಕೌನ್ಸಿಲಿಂಗ್ ಬೇಕು ಹೋಗಿ ಅಂತ. ಸೊ ಕೆಲವು ಕಡೆ ಸ್ಕೂಲ್ ಕೌನ್ಸಿಲರ್ಸ್ ಇರ್ತಾರೆ, ಅವರು ಇವರಿಗೆ ಡೈರೆಕ್ಷನ್ ಕೊಟ್ಟು ಇಲ್ಲಿಗೆ ಟ್ರೀಟ್ಮೆಂಟ್ ಗೆ ಕಳಿಸ್ತಾರೆ. ಮತ್ತೆ ಕೆಲವು ಈಗಿನ ಪೇರೆಂಟ್ಸ್ ಗೆ ಎಜುಕೇಶನ್ ಇದೆ, ಅವರೇ ತಿಳಿದು ಕರ್ಕೊಂಡು ಬರ್ತಾರೆ. ಒಂದು ವಿಷಯ ಸರ್, ಒಂದು ಏನಂದ್ರೆ ಮೊದಲೆಲ್ಲ ಹೇಳ್ತಾ ಇದ್ರು, ಮೊದಲೆಲ್ಲ ಈ ತಂದೆಯನ್ನ ಮಕ್ಕಳು ಕರ್ಕೊಂಡು ಬರ್ತಿತ್ತಂದ್ರೆ ಹಾಸ್ಪಿಟ್ಲಿಗೆ ಅಡಿಕ್ಷನ್ ಬಿಡಿಸ್ಲಿಕ್ಕೆ, ಡಿ ಅಡಿಕ್ಷನ್ಗೆ. ಈಗ ಪೇರೆಂಟ್ಸ್ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಉಲ್ಟಾ ಆಗ್ಬಿಟ್ಟಿದೆ ಅಂತ. ಗಣೇಶ್ ಕೂಡ ಸರ್, ನೀವು ಬ್ಯಾಡ್ಮಿಂಟನ್ ಆಟಗಾರರು, ನಿಮಗೆ ಆ ಕ್ರೀಡಾ ಕ್ಷೇತ್ರದಲ್ಲಿ ಇರುವವರು, ಸಾಧನೆಯನ್ನು ಮಾಡಿದವರು. ಈಗ ಮಕ್ಕಳನ್ನು ಆನ್ಲೈನ್ ಆಟಗಳಿಂದ ದೂರ ಮಾಡಿ ಹೊರಾಂಗಣ ಕ್ರೀಡೆಗೆ ತರೋದು ಹೇಗೆ? ಸ್ವಲ್ಪ ಕಷ್ಟದ ಪ್ರಶ್ನೆ. ಆದ್ರೆ ಏನಂದ್ರೆ ಈ ಆಟದ ಅಟ್ರಾಕ್ಷನ್ ಮಕ್ಕಳಿಗೆ ನ್ಯಾಚುರಲಿ ಇರ್ತದೆ. 90% ಮಕ್ಕಳಿಗೆ ಉಂಟು. ಆಡ್ಬೇಕಂದ್ರೆ ಖುಷಿ. ಸರಿ. ಅದರಲ್ಲಿ ಈಗ ನಾನು ಹೇಳಿದಾಗ, ಈಗ ನೀವು ಹೇಳಿದ್ರಿ ಬ್ಯಾಡ್ಮಿಂಟನ್, ಕ್ರಿಕೆಟ್, ಇದೆಲ್ಲ ಆರ್ಗನೈಸ್ಡ್ ಗೇಮ್ಸ್. ಅದಕ್ಕೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೂ, ಈಗ ಸಿಂಪಲ್ ಬ್ಯಾಡ್ಮಿಂಟನ್ ನೀವು ಹೋಗಿ ಯಾವ ಏಜಿನವರು ಆಡ್ತಾರೆ, ಖುಷಿ ಪಡ್ತಾರೆ. ಖಂಡಿತ. ಏನಿಲ್ಲ ಆದ್ರೆ ಸುಮ್ಮನೆ ಹೇಳ್ತಾರೆ ಬೆವರಿದ್ರೆ ಖುಷಿ ಆಗ್ತದೆ ಮನೆ ಅಂತ. ಹೌದಾ ಅಲ್ಲ ಗೊತ್ತಿಲ್ಲ. ಖಂಡಿತ. ಬಟ್ ಹಾಗೆ ನೀವು ಮಕ್ಕಳನ್ನು ತಂದು ಅಟ್ರಾಕ್ಷನ್ ತೋರಿಸ್ಬೋದು. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ನೋಡಿದ್ದೇನೆ, ಮಕ್ಕಳಿಗೆ ಆ ಸೆಲೆಬ್ರಿಟಿ ಅಟ್ರಾಕ್ಷನ್ ಹೇಳುದು ಕೂಡ ಉಂಟು ಇದರಲ್ಲಿ. ಈಗ ಉದಾಹರಣೆಗೆ ನನ್ನ ಹತ್ರವೇ ಬಂದ ಕೆಲವರು, ನಿಮ್ಗೆ ಸಿಂಧು ಗುರ್ತು ಉಂಟಾ, ಗೋಪಿಚಂದ್ ಗುರ್ತು ಉಂಟಾ, ಅವರನ್ನು ಮೀಟ್ ಆಗುದು ಹೇಗೆ ಅದು ಹೇಳುವಾಗ ಫಸ್ಟ್ ಆಡು, ಗೇಮ್ ಕಲಿ, ಈ ರೀತಿಯಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಇವ್ರು ಹೇಳಿದಾಗೆ ಮೇನ್ಲಿ ಫ್ರೆಂಡ್ಶಿಪ್.
ಅದು ಮುಖ್ಯ. ಒಂದು ಮತ್ತೆ 4 ಸಲ ಆಡಿ ಸ್ವಲ್ಪ ನಾವು ಪೇಷನ್ಸ್ ತೋರಿಸಿದ್ರೆ ಮಕ್ಕಳು ನಮ್ಮೊಟ್ಟಿಗೆ ಬರ್ತಾರೆ, ಬರುದಿಲ್ಲ ಅಂತ ಇಲ್ಲ. ಸರಿ. ಆದರೆ ಅದರಲ್ಲಿ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಬೇಕು. ಇಲ್ಲಿ ಏನಾಗ್ತದೆ 10 ದಿನ ಆಗುವಾಗ ನಾಳೆಯಿಂದ ಬೇಡ, ಪರೀಕ್ಷೆ ಉಂಟು, ಇನ್ನೂ ಬೇಡ, ಇನ್ನು 1 ತಿಂಗಳು ಬಿಟ್ಟು ಅಂತ, ಆ ಪರೀಕ್ಷೆ ಟೈಮಲ್ಲಿ ಮೊಬೈಲ್ ನೋಡು. ಈ ರೀತಿ. ಅದೇ ರೀತಿ ಇವರು ಹೇಳಿದ ಒಂದು ಪಾಯಿಂಟಿಗೆ ಒಂದು ನನಗೆ ನಮ್ಮ ಎಲ್ಲ ವ್ಯೂವರ್ಸಿಗೆ ಒಂದು ಮಾತು ಹೇಳಿದ್ದೇನೆ. ನಿಮ್ಮ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಅದರಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಲಿಸ್ಟಲ್ಲಿ ಮಕ್ಕಳದ್ದು ಅನ್ನೋನ್ ಸ್ಟ್ರೇಂಜರ್ಸ್, ಪರಿಚಯ ಇಲ್ಲದ ವ್ಯಕ್ತಿಗಳು, ನಿಜ ಜೀವನದಲ್ಲಿ ಪರಿಚಯ ಇಲ್ಲದವರಿದ್ರೆ ಅವರನ್ನು ಅದರಿಂದ ತೆಗೀರಿ. ಯಾಕಂದ್ರೆ ದೇ ಆರ್ ದ ಪ್ರಿಡೇಟರ್ಸ್. ಅವರನ್ನು ಒಂದು ಜಾಗ್ರತೆ ಮಾಡಿ ಅಂತ ಈಗ ಇವರು ಹೇಳುವಾಗ ಅನ್ನೋನ್ ಪೀಪಲ್ ಟ್ರೈ ಟು ಗ್ರೂಮ್ ದಿಸ್ ಕಿಡ್ಸ್ ಅಂತ. ಮೊದಲೆಲ್ಲ ಈ ಮಾದಕ ವ್ಯಸನ ಅಂದ ಕೂಡಲೇ ಕುಡಿತಾರೆ ಅಂತೆ, ಮೊದಲೆಲ್ಲ ಹೇಳ್ತಾ ಇದ್ದಾರೆ ಪರದ ಬರ್ಪೇರು ಅಂತೆಲ್ಲ ಮೊದಲೆಲ್ಲ ಮಾಮೂಲಿ. ಈಗ ನಾವು ಗೇಮ್ ಮಕ್ಕಳು ಆಡ್ತಾ ಇದ್ದಾರೆ, ಆಡಲಿ ಬಿಡಿ ಅಂತ ನಾವು ಸುಮ್ಮನಿದ್ದು ನಾವು ನಮ್ಮ ಪಾಡಿಗೆ ಸೀರಿಯಲ್ ನೋಡ್ಕೊಂಡಿರ್ಬೋದು. ಈ ಗೇಮ್ ಆಡೋದ್ರಿಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಮಾದಕ ವ್ಯಸನಿಗಳಾಗುವಂಥ ಸಾಧ್ಯತೆಗಳಿದೆಯಾ ಸರ್? ಡೈರೆಕ್ಟ್ ಆಗಿ ಹೇಳೋದ್ರಿದ್ದೆ ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇಲ್ಲ. ಬಟ್ ಪ್ರಾಬ್ಲಮ್ ಅಂದ್ರೆ ಈ ಚಟ ಆಗುವಂಥದ್ದು ಅಂತ ಹೇಳುವಂತಹ ಬುದ್ಧಿಗೆ ಕಾಮನ್ ಪಾತ್ವೆ ಬ್ರೈನ್ ನಲ್ಲಿ ರಿವಾರ್ಡ್ ಪಾತ್ವೆ ಅಂತ ಹೇಳುವಂತಹ ನರಪುಂಜಗಳು. ಸಬ್ಸ್ಟೆನ್ಸ್ ಅಬ್ಯೂಸ್ ಅಲ್ಲಿ ಆ ವಸ್ತುವಿನಿಂದಾಗಿ ರಿವಾರ್ಡ್ ಪಾತ್ವೆ ಓವರ್ ಸ್ಟಿಮ್ಯುಲೇಟ್ ಆಗ್ತದೆ, ಇದರಲ್ಲಿ ಒಂದು ರೀತಿಯ ಬುದ್ಧಿಯಿಂದಾಗಿ ಸ್ಟಿಮ್ಯುಲೇಟ್ ಆಗ್ತದೆ. ಬಟ್ ಬೇಸಿಕಲಿ ಬ್ರೈನ್ ನಲ್ಲಿ ಪಾತ್ವೆ ಕಾಮನ್, ಅಂದ್ರೆ ಆಗುವ ರೀತಿ ಬೇರೆ. ಅಲ್ಲಿ ವಸ್ತುವಿನಿಂದ ಆಗ್ತದೆ, ಇಲ್ಲಿ ಕೆಲವು ನಡವಳಿಕೆಯಿಂದ ಆಗ್ತದೆ. ಹಾಗೆ ಮತ್ತೆ ಸೋಷಿಯಲ್ ಕಾಸಸ್ ಎಲ್ಲ ವ್ಯತ್ಯಾಸಗಳು ಉಂಟು, ಅದು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಗಣೇಶ್ ಕೂಡ ಅವರು ಈಗ ಹೇಳೋದು, ಈಗ ಮನೆಯವರ ಜವಾಬ್ದಾರಿ ಮಕ್ಕಳನ್ನು ನೋಡುವಂಥದ್ದು ಅಂತ ಹೇಳ್ತಾರೆ. ಹಾಗಿರುವಾಗ ಶಾಲೆಯ ಜವಾಬ್ದಾರಿ ಇದೆ, ಸಂಘ ಸಂಸ್ಥೆಗಳ ಜವಾಬ್ದಾರಿ ಇದೆ. ಯಾವ ರೀತಿ ಸರ್ ಜವಾಬ್ದಾರಿಗಳು ಸಂಘ ಸಂಸ್ಥೆಯ ಶಾಲೆಗಳು ನಿಮ್ಮ ಒಂದು? ಇವರೆಲ್ಲ ಆಕ್ಚುಲಿ ನಾವೆಲ್ಲರೂ ಈಗ ಒಟ್ಟು ಸೇರಿ ಲೆಜಿಸ್ಲೇಟಿವ್ ಚೇಂಜ್ ಇವರು ಹೇಳಿದ ಹಾಗೆ ಕಷ್ಟ. ಉದಯಣ್ಣ ಕೂಡ ಹೇಳಿದ್ರು, ಹೌದು, ಹೇಳಿದಷ್ಟು ಸುಲಭ ಇಲ್ಲ ಖಂಡಿತ. ಯಾಕಂದ್ರೆ ಬೇರೆ ಬೇರೆ ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿ ಮಾಡಿದೆ 16 ವರ್ಷ ತನಕ ಇಲ್ಲ ಅಂತ, ಮರುದಿನವೇ ಅಜ್ಜದ ಮೊಬೈಲ್ ಅಲ್ಲಿ ಮಾಡಿದ್ದಾರೆ ಅಕೌಂಟ್. ಆದರೆ ಗವರ್ಮೆಂಟ್ ಸ್ಟ್ರಿಕ್ಟ್ ಇದ್ದದ್ರಿಂದ ಸರಿ ಅವರು ಫೋನ್ ತೆಗೆದು ಹಿಡಿದ ಕೂಡಲೇ ಕ್ಯಾಮೆರಾ ಆ ಹುಡುಗಿ ಅಥವಾ ಹುಡುಗನನ್ನು ಡಿಟೆಕ್ಟ್ ಮಾಡಿ ಇಮಿಡಿಯೇಟ್ ಅಕೌಂಟ್ ಬ್ಲಾಕ್ ಮಾಡ್ತಾರೆ ಯೂಸಿಂಗ್ AI. ಇಲ್ಲಿ ಅದು ನಾವು ನಮ್ಮ ಗವರ್ಮೆಂಟ್ ಕೂಡ ಇದಕ್ಕೆ ತುಂಬಾ ಸೀರಿಯಸ್ ತಗೊಳ್ಬೇಕಾಗುತ್ತೆ. ಹಾಗೆ ಇದು ಒಂದು ಲೆಜಿಸ್ಲೇಟಿವ್ ಚೇಂಜ್. ಸಂಘ ಸಂಸ್ಥೆ, ಟೀಚರ್ಸ್, ಪೇರೆಂಟ್ಸ್ ಮತ್ತೆ ನಮ್ಮಂತ ಸ್ಪೋರ್ಟ್ಸ್ ಕೋಚಸ್ ಅಥವಾ ಡಾಕ್ಟರ್ಸ್ ಇವರೆಲ್ಲರೂ ಸೇರಿ ಏನು ಮಾಡಬೇಕು, ಅವೇರ್ನೆಸ್ ಮಾಡಬೇಕು. ಸರಿ, ಹೇಗೆ ನಾವು ಮೊದಲು ಮಾದಕ ದ್ರವ್ಯ ವ್ಯಸನ, ಕುಡಿಯುವುದು ವ್ಯಸನ, ಇದಕ್ಕೆಲ್ಲ ಹೇಗೆ ಟ್ರೀಟ್ಮೆಂಟ್ ಮಾಡಿದೆ, ಅದೇ ರೀತಿ ಅದಕ್ಕೆ ಬೀಳಬೇಡಿ ಅಂತಾನೆ ಸ್ಟಾರ್ಟ್ ಮಾಡೋದು ಬೆಟರ್. ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅಂತ ಒಂದು ಕಾರ್ಯಾಗಾರಗಳನ್ನ ತರಬೇಕು. ಮತ್ತೆ ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅದರ ಬಗ್ಗೆ ಸೇರಿಸಿದ್ರು ಬೆಟರ್ ಅಲ್ವಾ? ಸೇರಿಸುವುದು ಮಾತ್ರ ಅಲ್ಲ, ಆ ಬಗ್ಗೆ ವಾರಕ್ಕೆ 1 ಸಲ ಆದರೂ ಮಾತಾಡಬೇಕು. ಮತ್ತೆ ಇನ್ನೊಂದೇನೆಂದ್ರೆ ತಂದೆ ತಾಯಿಗಳಿಗೆ ನಮಗೆಲ್ಲ ಒಂದು ಹೊಸತ್ತು ಜವಾಬ್ದಾರಿ ಏನಂದ್ರೆ, ಇವತ್ತು ನಾವು ಏನೆಲ್ಲ ಕಲಿಸೋದಿಲ್ವಾ ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ಕಳಿಸ್ತದೆ ಮಕ್ಕಳಿಗೆ. ಹೌದು, ಈಗ ನಾವು ಯಾವ ಕಂಟೆಂಟ್ಸ್ ಇವತ್ತು ನಾವು ನೋಡಬಾರ್ದು, ಮಾತಾಡಬಾರ್ದು, ದಿಸ್ ಶುಡ್ ಬಿ ಸೆನ್ಸರ್ಡ್, ಇದು ಶಬ್ದ ನನಗೆ ಹೇಳಬಾರ್ದು, ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ಕಲಿಸ್ತಾ ಉಂಟು. ಸೊ ನಿಮಗೆ ಇವತ್ತಿನ ದೊಡ್ಡ ಸಮಸ್ಯೆ ಒಂದು ಸೋಷಿಯಲ್ ಮೀಡಿಯಾ. ಹೌದು. ಎರಡನೇದು, ನೀವು ಮೊಬೈಲ್ ಕೊಟ್ಟಿಲ್ಲ, ಫ್ರೆಂಡ್ಸ್ ಎಲ್ಲರ ಹತ್ರ ಮೊಬೈಲ್ ಉಂಟು, ಅವರೆಲ್ಲರೂ ಮೊಬೈಲ್ ಕೊಡ್ತಾರೆ ನಿಮ್ಮ ಮಗುವಿಗೆ. ಸರಿ, ಅದನ್ನು ಕೂಡ ಒಂದು ಆಲೋಚನೆ ಮಾಡುವಂಥದ್ದು. ಯಾಕಂದ್ರೆ ನಾನು ಇದು ಕೂಡ ನೋಡಿದ್ದೇನೆ, ಒಂದು ಮಗು ಓನ್ಲಿ 30 ಮಿನಿಟ್ಸ್ ಡೈಲಿ ಇರ್ತಿತ್ತು, ಅದು ಸಹ ಸಂಜೆ 6ರಿಂದ 6:30. ಸರಿ, ಯಾಕೆ ಅಂತ ಗೊತ್ತಿಲ್ಲ, ಟ್ಯೂಷನ್ ಆದ ನಂತರ ಅವರ ಫ್ರೆಂಡ್ ಕೊಡ್ತಿದ್ರು. ಈ ರೀತಿಯ ಸಮಸ್ಯೆಗಳೆಲ್ಲ ಇತ್ತು. ಇದೆಲ್ಲ ಹೊಸ ಜಗತ್ತಿನ ಹೊಸ ಸಮಸ್ಯೆಗಳು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನೋಡಿ, ಮನೆಯಲ್ಲಿ ಹಿರಿಯರು ಮೊಬೈಲ್ ನೋಡ್ತಾ ಇರ್ತಾರೆ, ಕರೆಕ್ಟ್, ಆಮೇಲೆ ಮಗುವಿನ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ಮಕ್ಕಳು ಹಿರಿಯರು ಏನು ಕಂಟೆಂಟ್ಸ್ ನೋಡಿರ್ತಾರೋ ಅದು ಕಂಟಿನ್ಯೂ ಆಗಿ ಮಗು ನೋಡ್ತಾ ಇರುತ್ತೆ, ಅದು ಅಡಾಪ್ಟ್ ಆಗಿರುವಂಥ ಸಾಧ್ಯತೆಗಳಿದೆ. ಡಾಕ್ಟರ್, ಈಗ ಈ ರೀತಿಯ ವ್ಯಸನಗಳನ್ನು ಬಿಡಿಸಲಿಕ್ಕೆ ವೈದ್ಯಕೀಯ ಇಲಾಖೆಯಿಂದ ಅಥವಾ ಆಸ್ಪತ್ರೆಗಳಿಂದ, ಶಾಲೆಯಿಂದ ಏನಾದರೂ ಯಾವ ರೀತಿ ಕ್ಯಾಂಪ್ಗಳನ್ನು ಅಥವಾ ಮಾಡಬಹುದು ಅಂತ? ಈಗ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಅದರ ಅಂಡರ್ ಅಲ್ಲಿ ಈಗ ಸ್ಕೂಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಎಲ್ಲ ನಡೀತದೆ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂಡರ್ ಕೂಡ ಈ ತರ ಸ್ಕೂಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಎಲ್ಲ ನಡೀತದೆ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಈ ತರ ಸ್ಕೂಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಹೇಳೋದ್ರ ಕಡೆ ಗಮನ ಕೊಡ್ತಾರೆ. ಈಗ ಡ್ರಗ್ ಅಡಿಕ್ಷನ್ ಬಗ್ಗೆ ಎಲ್ಲ ನಾವು ಸುಮಾರು ಸ್ಕೂಲ್ಸ್ ಅಲ್ಲಿ ರೆಗ್ಯುಲರ್ ಟಾಕ್ ಕೊಡ್ತೇವೆ, ಅಡಾಲಸೆಂಟ್ ಎಜುಕೇಶನ್ ಬಗ್ಗೆ ಕೊಡ್ತೇವೆ.
ಈಗ ಸಪರೇಟ್ ಆಗಿ ಗೇಮಿಂಗ್ ಡಿಸಾರ್ಡರ್ ಮತ್ತೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಸಪರೇಟ್ ಈ ತರ ಪ್ರೋಗ್ರಾಮ್ಸ್ ಈಗ ನಡೀತಾ ಇಲ್ಲ ಇಲ್ಲ ಹಾಗೆ. ಬಟ್ ಮೇನ್ ಆಗಿ ಬೇಕಾಗುವಂಥದ್ದು ಮಕ್ಕಳಿಗೆ ಮತ್ತೆ ಪ್ಲಸ್ ಪೇರೆಂಟ್ಸಿಗೆ ಎಜುಕೇಶನ್. ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಆಗೋದು, ಈಗ ನಾನು ಪ್ರಾಕ್ಟಿಕಲಿ ನೋಡುವಂಥದ್ದು, ಮನೆಯಲ್ಲಿ ಪೇರೆಂಟ್ಸ್ ಮತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದೇ ಟೀಮ್ ಅಲ್ಲಿ ಇರದೇ ಇರುದು. ಇದೊಂದು ದೊಡ್ಡ ಪ್ರಾಬ್ಲಮ್ ನಮಗೆ ಟ್ರೀಟ್ಮೆಂಟಿಗೂ. ಅಜ್ಜ ಅಜ್ಜಿ ಮಗುವಿಗೆ ಸಪೋರ್ಟ್ ಫೋನ್ ಯೂಸಿಗೆ, ಅಪ್ಪ ಅಮ್ಮ ಬೇಡ ಅಂತ. ಒಂದು ಮನೆಯಲ್ಲಿ ಅಪ್ಪ ಫೋನ್ ಕೊಡುವವ, ಇವತ್ತೊಂದು ಪೇಷಂಟ್ ಬಂದವರಲ್ಲಿ ಅಪ್ಪ ಮಗನಿಗೆ ಫೋನ್ ಕೊಡ್ತಾನೆ, ಅಮ್ಮ ಫೋನ್ ಬೇಡ ಅಂತ. ಈಗ ಏನಾಗ್ತದೆ, ಮಕ್ಕಳು ಟೀಮ್ ಕಟ್ಟಿಕೊಳ್ತಾರೆ, ಅವರ ಬೇಳೆ ಬೇಯಿಸ್ಕೊಳ್ತಾರೆ. ಸೊ ಇಂಥ ಒಂದು ಪ್ರಾಬ್ಲಮ್ಯಾಟಿಕ್ ವಿಷಯಗಳಲ್ಲಿ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಒಂದೇ ಟೀಮಲ್ಲಿ ಇರಬೇಕು, ಮಗುವನ್ನು ಒಂಟಿ ಇಡಬೇಕು. ಅವಾಗ ಏನಾಗ್ತದೆ, ಪೇರೆಂಟ್ಸ್ಗೆ ಅವರ ಈ ವಸ್ತುವಿನ ಮೇಲೆ ಫುಲ್ ಕಂಟ್ರೋಲ್ ಇರ್ತದೆ, ಮಗುವಿಗೆ ಬೇಕಾದಾಗೆ ಬಳಕೆ ಮಾಡುವಾಗ ಯೂಸ್ ಬಿಡ್ಬೋದು. ಒಂದು ಅದೇ ಲೆಜಿಸ್ಲೇಷನ್ಸ್ ಬೆಟರ್, ಯಾಕೆಂದ್ರೆ ಎಲ್ಲ ಮನೆಯಲ್ಲಿ ಒಂದೊಂದು ತರ ವಾತಾವರಣ ಇರುವಾಗ ಎಲ್ಲವನ್ನು ಕಾಮನ್ ಇಂಪ್ಲಿಮೆಂಟೇಷನ್ ಒಂದು ರೂಲ್ ಆಗುದಿಲ್ಲ. ಸೊ ಸರ್ಕಾರವೇ ಏನಾದ್ರೂ ಮಾಡಿದ್ರೆ ಆಕ್ಚುಲಿ ಬೆಟರ್, ಒಂದು 16 ತನಕ. ಬಿಯಾಂಡ್ ದಟ್ ಅದು ಅವರವರ ಎಂತ ವೈಯಕ್ತಿಕವಾದ ನಿರ್ಧಾರ ಅಂತ ಹೇಳಬೇಕು. ಮಾತು ಸರಿ, ಯಾಕಂದ್ರೆ ಮನೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಮಾಡಬಹುದು, ಸ್ವಲ್ಪ ಕಷ್ಟವೇ. ಯಾಕಂದ್ರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅಲ್ಲಿ 2 ತಂಡಗಳ ತರ ಆಗಿರ್ತದೆ, ಮಕ್ಕಳು ಅದನ್ನು ಬಹಳ ಚೆನ್ನಾಗಿ ಬಳಸಿಕೊಳ್ತಾರೆ. ಸರ್, ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತು ಮಾತಾಡಿದ್ದೇವೆ ಈ ಒಂದು ಜನಧ್ವನಿ ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮ ಮುಗಿಸುವ ಹೊತ್ತಿನ ಸಂದರ್ಭದಲ್ಲಿ ಪೋಷಕರಿಗೆ ತಾವು ಏನು ಸಲಹೆ ಕೊಡ್ತೀವಿ ಡಾಕ್ಟರ್? ನಾನು ಸ್ಪೆಸಿಫಿಕ್ ಆಗಿ ಹೇಳೋದಿದ್ರೆ, ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಮತ್ತೆ ಗ್ಯಾಂಬ್ಲಿಂಗ್ ವಿಚಾರವಾಗಿ ಫೋನ್ ಕೊಡುವಾಗ ರೆಸ್ಪಾನ್ಸಿಬಲ್ ಆಗಿರಿ. ಈಗ ಫೋನ್ ಅಂತ ಹೇಳೋದು ಇಟ್ ಈಸ್ ಅ ಟೂಲ್, ಅದೀಗ ನಮ್ಮ ಈಗಿನ ಜೀವನದ ಒಂದು ಅಂಗಿ, ನಮ್ಮ ಪ್ಯಾಂಟ್ ಶರ್ಟ್ ಇದ್ದ ಹಾಗೆ ಅದೊಂದು ನಮ್ಮ ಜೀವನದ ಭಾಗವಾಗಿರುವಂತಹ ವಸ್ತು. ಅದನ್ನು ಇನ್ನು ಮುಂದೆ ನಾವು ನಿರ್ಮೂಲನೆ ಮಾಡಲಿಕ್ಕೆ ಅಂತ ಸಾಧ್ಯ ಇಲ್ಲ. ಅದರ ಬದಲು ಮಕ್ಕಳಿಗೆ ಒಂದು ಸರಿಯಾದ ಎಜುಕೇಶನ್ ಕೊಟ್ಟು ಅದರ ಬಗ್ಗೆ ಕರೆಕ್ಟ್ ಆದ ಅರಿವು ಮೂಡಿಸಿ, ಪೇರೆಂಟ್ಸ್ ಅದನ್ನು ಒಂದು ಜವಾಬ್ದಾರಿಯ ರೀತಿಯಿಂದ ಮಕ್ಕಳಿಗೆ ಕೊಟ್ಟರೆ ಅದರ ಒಂದು ಕರೆಕ್ಟ್ ಆದ ಯೂಸ್ ನಡಿಬಹುದು. ಮತ್ತೆ ಗೇಮ್ಸ್ ವಿಚಾರದಲ್ಲಿ ನಾನು ಹೇಳೋದಿದ್ರೆ, ಮಕ್ಕಳಿಗೆ ಸ್ಕಿಲ್ ಬೇಸ್ಡ್, ಲಕ್ ಬೇಸ್ಡ್ ಗೇಮ್ಸ್ ಯಾವುದು ಅನ್ನೋದರ ಡಿಫರೆನ್ಸ್ ಗೊತ್ತಾಗಬೇಕು. ಆಲ್ ಸಿ ಬ್ಯಾಡ್ಮಿಂಟನ್, ಕ್ರಿಕೆಟ್, ಆಲ್ ದ ಸ್ಕಿಲ್ ಬೇಸ್ಡ್ ಗೇಮ್ಸ್. ಮಕ್ಕಳಿಗೆ ಯಾವತ್ತು ಸ್ಕಿಲ್ ಬೇಸ್ಡ್ ಗೇಮ್ಸ್ ಕಡೆ ನೀವು ಪ್ರಮೋಟ್ ಮಾಡಿ, ಲಕ್ ಬೇಸ್ಡ್ ಗೇಮ್ಸ್ ಕಡೆ ಅಲ್ಲ. ಮತ್ತೆ ಜವಾಬ್ದಾರಿಯಿಂದ ಫೋನ್ ಯೂಸೇಜ್ ಆಗುವಂತದ್ದನ್ನು ಮನೆಯಲ್ಲಿ ನೋಡಿಕೊಳ್ಳಿ. ನಿದ್ದೆ ಮಗುವಿಗೆ ಸರಿ ಬರಬೇಕು, ಕರೆಕ್ಟ್ ಟೈಮ್ ಅಲ್ಲಿ ಯೂಸ್ ಮಾಡಬೇಕು, ಲಿಮಿಟ್ ಅಲ್ಲಿ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಬಿಡಬಾರ್ದು. ಅವಾಗ ಮಕ್ಕಳ ಲೈಫ್ ಚೆನ್ನಾಗಾಗ್ಬೋದು ಅಂತ ಅನಿಸ್ತದೆ. ಗಣೇಶ್ ಕೊಡು ಅವರು ಕಾರ್ಯಕ್ರಮ ಮುಗಿಸುವ ಮೊದಲು ಏನು ಸಲಹೆಗಳನ್ನು ಕೊಡ್ತೀವಿ? ಒಂದು, ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ಲ ಅಂತ ಹೇಳುವ ಸ್ಥಿತಿ ಇಲ್ಲ ಇವತ್ತು. ಇದ್ದರೆ ಮಕ್ಕಳಿಗೆ, ಪೇರೆಂಟ್ಸಿಗೆ ನಂದು ಫಸ್ಟ್ ಅಡ್ವೈಸ್, ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಆ್ಯಡ್ ಮಾಡಲಿಕ್ಕೆ ಬಿಡಬೇಡಿ. ಯಾಕಂದರೆ ಅವರು ನಿಮ್ಮನ್ನು, ಮಕ್ಕಳನ್ನು ಇವತ್ತಲ್ಲ ನಾಳೆ ಡೀಟೇಲ್ಸ್ ಕೇಳಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಖಂಡಿತ. ಎರಡನೇದು, ಇನ್ನೊಂದೇನೆಂದರೆ, ಈಗ ಎಲ್ಲ ಸ್ಪೋರ್ಟ್ಸ್ ಅಥವಾ ಇದಕ್ಕೆ ಹೋಗುವಾಗ, ನಾನು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದ್ದೇನೆ, ಎಲ್ಲದಕ್ಕೆ ಆಧಾರ್ ಕಾರ್ಡ್ ಕೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಕೊಡುವಾಗ ಗವರ್ಮೆಂಟ್ ಹ್ಯಾಸ್ ಗಿವನ್ ಆಪ್ಷನ್ ಕಾಲ್ಡ್ ಮಾಸ್ಕ್ಡ್ ಆಧಾರ್. ಮಾಸ್ಕ್ಡ್ ಆಧಾರನ್ನು ಕೊಡಿ ಅಂತ ನಾನು ಪೇರೆಂಟ್ಸಿಗೆ ಇನ್ನೊಂದು ಹೇಳುದು. ಯಾಕಂದರೆ ನಿಮ್ಮ ಮಕ್ಕಳಿಗೆ ಮಾಸ್ಕ್ಡ್ ಆಧಾರ್ ಕೊಡದಿದ್ದರೆ ನಿಮ್ಮ ಫೋನ್ ನಂಬರ್ ಸಿಕ್ಕಿದ ಕೂಡಲೇ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಆಗ್ತದೆ. ಎಲ್ಲ ಮ್ಯಾಚಸ್ ಮಾಡೋಗಿಲ್ಲ, ನಾರ್ಮಲ್ ಮ್ಯಾಚ್ ಟೈಮಿಂಗ್ ಎಲ್ಲ ಹಾಕ್ಲಿಕ್ಕೆ ಗ್ರೂಪ್ ಮಾಡ್ತಾರೆ. ನಾಳೆ ಬಿಕಾಸ್ ಆಫ್ ದಟ್ ಆಲ್ಗೋರಿದಮ್ ಆಫ್ ದ ಮೊಬೈಲ್, ಸ್ನ್ಯಾಪ್ಚಾಟ್ ಇದ್ರೆ ಓಪನ್ ಮಾಡುವಾಗ ಆ್ಯಡ್ ದಟ್ ಪರ್ಸನ್ ಅಂತ ಬರ್ತದೆ. ಆ ವ್ಯಕ್ತಿ ಕಳಿಸುವುದಲ್ಲ, ಇದನ್ನು ಆಲ್ಗೋರಿದಮೇ ನಿಮಗೆ ಕಳಿಸ್ತದೆ ಅಂತ ಹೇಳುವಾಗ ನೀವು ಎಷ್ಟು ಜಾಗರೂಕತೆಯಿಂದಿದ್ದರೂ ಒಂದಲ್ಲ ಒಂದು ಕಡೆ 4 ದಿನ ಬಿಟ್ಟರೆ, ನಾನೀಗ ನಿಮ್ಮ ಹತ್ರ ಮಾತಾಡಿದೆ, ನಾಳೆ ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ನನಗೆ ಬರ್ತದೆ ಆ್ಯಡ್ ಪ್ರಕಾಶ್ ಪುತ್ತೂರ್. ಸೊ ಇದರ ಬಗ್ಗೆ ಎಲ್ಲ ಗಮನ ಇಡಿ. ಮಕ್ಕಳಿಗೆ ಪರಿಚಯ ಇಲ್ಲದವರ ಹತ್ರ ನಾವು ಹೇಗೆ ರಸ್ತೆಯಲ್ಲಿ ಮಾತಾಡಬೇಡಿ ಅಂತ ಹೇಳ್ತೇವೆ, ಅದೇ ರೀತಿ ಇಲ್ಲಿ ಕೂಡ ಆ ಡೈರೆಕ್ಟ್ ಮೆಸೇಜ್ ಆಪ್ಷನ್ ಅನ್ನು ಮಕ್ಕಳಿಗೆ ಆದಷ್ಟು ಕಡಿಮೆ ಬಳಸುವ ಹಾಗೆ ನೋಡಿ. ಯಾಕಂದ್ರೆ ಡೈರೆಕ್ಟ್ ಮೆಸೇಜ್ ಅಗತ್ಯ ಬೀಳುವುದೇ ಇಲ್ಲ. ಯಾಕಂದ್ರೆ ನಿಮಗೆ ನಿಜ ಜೀವನದ ಫ್ರೆಂಡ್ಸ್ ಆದ್ರೆ ವಾಟ್ಸ್ಆ್ಯಪ್ ಉಂಟು, ಕಾಲ್ ಉಂಟು. ಹೌದು. ಡೈರೆಕ್ಟ್ ಮೆಸೇಜ್ ಅಗತ್ಯ ಇಲ್ಲ. ಇದು ಎಲ್ಲ ಮಾಡಿ, ಮತ್ತೆ ಮಕ್ಕಳಿಗೆ ಆದಷ್ಟು 16 ಅಥವಾ 18 ತನಕ ಮೊಬೈಲ್ ಕೊಡದೆ ಇರುವುದು ಬೆಟರ್ ಅಂತವೇ ನನ್ನ ಆಪ್ಷನ್.